ರಾಮ ಕೆ ಬಹುಶಃ ಹೇಳಿದರು. ಅದನ್ನು ನಾನು ಹೇಳಲಿಕ್ಕೆ ನನಗೆ ನನ್ನ ಬಾಯಲ್ಲಿ ನಾನು ಹೇಳುವುದಿಲ್ಲ, ನನಗೆ ಬೇಕಾಗಿವಿಲ್ಲ. ನಾನು ಎಲ್ಲರನ್ನು ಪ್ರೀತಿ ಮಾಡ್ತಕ್ಕಂಥ ನಾನು ರಾಮೇಶ್ವರದಲ್ಲಿ ನನ್ನ ತಂದೆ ಕರ್ಕೊಂಡು ಹೋಗಿ ನನಗೆ ರಮಾನಾಥ್ ಅಂತ ಹೆಸರಿಟ್ಟು ದಿನೇಶ್ ಅವರು ರಾಮೇಶ್ವರ ಕರ್ಕೊಂಡು ಅಕ್ಷರಾಭ್ಯಾಸವನ್ನ ಹೊಲಿಗೆ ಮೇಲೆ ಮಾಡಿ ರಾಮೇಶ್ವರನ ತಂದೆ ನನಗೆ ರಾಮಾಯಣದ ಒಂದು ಸಂಧಿಯನ್ನು ಓದಿ ನನಗೆ ಊಟ ಆಗ್ತಕ್ಕಂಥ ದಿನಗಳಿತ್ತು. ನಾವು ರಾಮ ಭಕ್ತರು, ಇವರಲ್ಲ, ಇವರ ನಾಟಕದ ರಾಮ ಭಕ್ತರು, ಇವರ ತೋರಿಕೆಯ ರಾಮ ಭಕ್ತರು, ಇವರು ಓಟಿಗಾಗಿ ರಾಮ ಭಕ್ತರು. ನಾವು ಓಟಿಗಾಗಿ ನಾವು ನೈಜವಾದ ರಾಮ ಭಕ್ತರು. ನಾವು ನನಗೆ ತಂದೆಯವರು ಒಂದು ಶ್ಲೋಕ ಹೇಳಿದ್ರು. ನಾನು ಮೊನ್ನೆ ಸೀತಾರಾಮ್ ಕಲ್ಯಾಣ ಉತ್ಸವದಲ್ಲಿ ಮಾತಾಡಿದ್ದೆ. ನಾನು ಮಾತಾಡೋದಿಲ್ಲ ಎಲ್ಲ ಒಂದು ನನ್ನ ತಂದೆ ಹೇಳ್ತಿದ್ದರು, ರಾಮಾಯಣ ನಿನ್ನ ಪೂರ್ತಿ ಓದ್ಲಿಕ್ಕೆ ಆಗದಿದ್ರೆ ಒಂದು ಶ್ಲೋಕವನ್ನಾದ್ರೂ ಓಡು, ಅದು ನಿನ್ನ ಜೀವನದಲ್ಲಿ ನಿನಗೆ ಅದು ಸಹಕಾರಿಯಾಗುತ್ತೆ. ಅದೋ ರಾಮ ತಪೋವನಾದಿಗಮನಂ ಮತ್ತೊಂಬರಿ ಕಾಂಚನ ವೈದಿಹರಣಂ ಜಟಾಯಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ಸಮುದ್ರ ಮತನಂ ಲಂಕಾಪುರಿ ದಹನಂ ಪಕ್ಷಾತ್ ರಾವಣ ಕುಂಭಕರ್ಣಾದಿ ಮದನ್ ಈ ದೇಶ ರಾಮಾಯಣ. ಇಷ್ಟು ನೀರು ರಾಮಾಯಣ, ನೀರು ಇಡೀ ರಾಮಾಯಣ ಇದ್ದಂತ. ನಾನು ದಿವಸಗಳು ಬೆಳಿಗ್ಗೆ ದೇವರ ಮುಂದೆ ನಿಂತುಕೊಂಡು ನಾನು ಹೋಗಿದ್ದೇನೆ. ಒಂದು ಲೆಕ್ಕ ದೇವಸ್ಥಾನ ಉಪಯೋಗ, ಶಿಕ್ಷಣ ಇಲಾಖೆ ದುಡ್ಡು ಶಿಕ್ಷಣ ಇಲಾಖೆ ಉಪಯೋಗ. ಬಹುಶಃ ಮಕ್ಕಳು 330 ಕೊಲ್ಲೂರು ಇಡಬಿಟ್ಟು ಹೊರಪೇಟ 330 ಪ್ರೌಢ ಇನ್ನು ಅನುದಾನ ಶಾಲೆ ಬಿಡ್ದು ಒಂಜಿ ಸಂಘಟದ ಅಡ್ಡ ಶಾಲೆಗೆ ಮಾತ್ರ ಅವಳ ಹಣದ ರೂಪ ದುಡ್ಡದ ರೂಪ ಬಹುಶಃ ಅನುದಾನತ್ತವು ಹುಂಡಿದದ್ದು ಒಂದು ದೇವಸ್ಥಾನ ಹುಂಡಿದ್ದು ಜನಕ್ಕೂ ತಲೆ ಬಾಡ್ರ ದುಡ್ಡು, ಆ ತಲೆ ಬಾಡ್ರ ದುಡ್ಡು ಬಹುಶಃ ಕೇವಲ ರಡ್ಡು ಶಾಲೆಗೆ ಮಾತ್ರ ಕೊಟ್ಟು ನ್ಯಾಯ. ಯಾನು 4 ಲಕ್ಷ ಒಂದು ತಿಂಗಳು ಬರೋದು, 4 ಲಕ್ಷ ಒಂದು 10 ರೂಪಾಯಿ 100 ರೂಪಾಯಿ ಇರ್ತದೆ, 4 ಲಕ್ಷ. ಆ 4 ಲಕ್ಷ ರೂಪಾಯಿನ ಕೀರ್ತಿ ಸನಾತನ ಹಿಂದೂ ಧರ್ಮದ ರಮಣಾಥರಿಗೆ ಅವು ಸೇರಲು ದೇವರ ಕೊಲ್ಲೂರು ಅಪ್ಪನ ಎಂಕ ಆಶೀರ್ವಾದ ಖಂಡಿತ ಉಂಟು. ಕೊಲ್ಲೂರು ಅಪ್ಪನ ಆಶೀರ್ವಾದ ಎಂಕ 100ಕ್ಕೆ 100 ಒಂದು ಮಲ್ಲ ಮಾತ್ರ ಪಂಡ್ರ ಅಪೇಕ್ಷೆ ಉಂಟು. ಆ ದುಡ್ಡನ್ನು